ಮಂಗಳೂರು ವೆಲ್ಲೂಪುರಂ ರಾಷ್ಟ್ರೀಯ ಹೆದ್ದಾರಿಯ ಚಾರ್ಮಾಡಿ ಘಾಟಿಯಲ್ಲಿ ನಿನ್ನೆ ಬೆಳಗ್ಗೆ ವಾಹನ ದಟ್ಟಣೆಯಿಂದ ಪ್ರಯಾಣಿಕರು ಪರದಾಡಿದ್ದಾರೆ. ಚಾರ್ಮಾಡಿ ಘಾಟಿಯ 7ನೇ ತಿರುವಿನ ಸಮೀಪ ಅಗಲ ಕಿರಿದಾದ ರಸ್ತೆ ಬದಿ ಲಾರಿ ಕೆಸರಲ್ಲಿ ಸಿಲುಕಿಕೊಂಡಿದ್ದು ಟ್ರಾಫಿಕ್ ಜಾಮ್ಗೆ ಕಾರಣವಾಗಿತ್ತು. ಇದೇ ವೇಳೆ ವಾಹನಗಳು ಅಡ್ಡಾದಿಡ್ಡಿ ಚಲಿಸಿ 3 ತಾಸಿಗೂ ಅಧಿಕ ಕಾಲ ಟ್ರಾಫಿಕ್ ಜಾಮ್ ಏರ್ಪಟ್ಟಿತ್ತು. ಘಾಟಿ ರಸ್ತೆಯ ಎರಡೂ ಕಡೆ ಸುಮಾರು 4 ರಿಂದ 5 ಕಿಲೋಮೀಟರ್ ವರೆಗೆ ವಾಹನಗಳ ಸರದಿ ಕಂಡುಬಂದಿತ್ತು. ಬಳಿಕ ಚಾರ್ಮಾಡಿ ಪೊಲೀಸ್ ಗೇಟ್ನಲ್ಲಿ ಕೊಟ್ಟಿಗೆ ಹಾರ ಕಡೆ ತೆರಳುವ ವಾಹನಗಳನ್ನು ತಡೆದು ಸರದಿ ಪ್ರಕಾರ ಬಿಡಲಾಯಿತು. ಬೆಳ್ತಂಗಡಿ ವೃತ್ತ ನಿರೀಕ್ಷಕ ಶಿವಕುಮಾರ್ ಮಾರ್ಗದರ್ಶನದಲ್ಲಿ ಧರ್ಮಸ್ಥಳ ಪಿಎಸ್ಐ ಕೃಷ್ಣಕಾಂತ್ ಅಯ್ಯಪ್ಪ ಪಾಟೀಲ್ ನಿರ್ದೇಶನದಲ್ಲಿ ಸಮಾಜ ಸೇವಕ ಚಾರ್ಮಾಡಿ ಹಸನಬ್ಬರ ತಂಡ ಪೊಲೀಸರ ಹಾಗೂ ಸ್ಥಳೀಯರು ಸೇರಿ ಏಕಮುಖ ಸಂಚಾರಕ್ಕೆ ವ್ಯವಸ್ಥೆ ಮಾಡಿ ಸಹಕರಿಸಿದ್ರು. ಕೊಟ್ಟಿಗೆ ಹಾರ ಮೂಲಕ ಭಾರೀ ಗಾತ್ರದ ಲಾರಿ ಹೊರ ಜಿಲ್ಲೆಗಳಿಂದ ಉಜಿರೆ ಮಂಗಳೂರು ಕಡೆ ಆಗಮಿಸುವ ಎಸಿ ಸ್ಲೀಪರ್ ಬಸ್ಗಳು ಕೂಡ ಚಾರ್ಮಾಡಿ ಮೂಲಕ ಸಂಚಾರ ಮಾಡ್ತಾ ಇರೋದು ಟ್ರಾಫಿಕ್ ಜಾಮ್ ಸಮಸ್ಯೆ ವಿಗಡಾಯಿಸಲು ಕಾರಣವಾಯಿತು. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಬೆಳ್ತಂಗಡಿ ವೃತ್ತ ನಿರೀಕ್ಷಕ ಶಿವಕುಮಾರ್, ಚಾರ್ಮಾಡಿ ಗೇಟ್ನಲ್ಲಿ ಕೊಟ್ಟಿಗೆ ಹಾರ ಭಾಗಕ್ಕೆ ಪ್ರಯಾಣಿಸಲು ಘನ ವಾಹನಗಳ ಸಂಚಾರಕ್ಕೆ ಅವಕಾಶ ನೀಡಲಾಗ್ತಾ ಇಲ್ಲ. ಕೊಟ್ಟಿಗೆ ಹಾರ ಕಡೆಯಿಂದ ಕೆಲವು ಘನ ವಾಹನಗಳು ಸಂಚರಿಸ್ತಾ ಇರೋದು ತಿಳಿದು ಬರ್ತಾ ಇದೆ. ಈ ಬಗ್ಗೆ ಮೂಡಿಗೆರೆ ಠಾಣೆಯ ಅಧಿಕಾರಿಗಳಲ್ಲಿ ಚರ್ಚಿಸಿ ಸುಗಮ ವಾಹನ ಸಂಚಾರಕ್ಕೆ ಕ್ರಮ ಕೈಗೊಳ್ಳಲಾಗುವುದು ಅಂತ ತಿಳಿಸಿದ್ದಾರೆ.